ಯಾರು ನೀನು? ನೀನು ಮದುವೆ ಮದುವೆ ಈ ಸಲ ನಿನಗೆ ಮದುವೆ ಮಾಡಿ. ನೀನು ಮದುವೆ ದೀರ್ಘ ನೀನು ಸಂತೋಷವಾಯ್ತು. ನಿಮ್ಮನ್ನು ಕಾಣುವಾಗ ಸಂತೋಷವಾಗ್ತಾ ಉಂಟು. ಯಾಕೆ ಬಲ್ಲೆಯ? ನಾನು ಇಲ್ಲಿ ಒಬ್ಬನೇ ಕುಳಿತುಕೊಂಡು ಹೊತ್ತಷ್ಟಾಯ್ತು. ನನಗೂ ಕೂಡ ಬೇಸರ ಆಗುತ್ತೆ. ಒಬ್ಬನೇ ಇರುವುದಲ್ವಾ, ಯಾರಾದ್ರೂ ಮಾತಾಡ್ಲಿಕ್ಕೆ ಬೇಕು. ನಿಮ್ಮನ್ನು ಕಾಣುವಾಗ ಮಾತಾಡ್ಲಿಕ್ಕೆ ನಾವು ಜನ ನೀನು ಇಷ್ಟುದ್ದ ಇದ್ದೀಯ. ನಮ್ಮಷ್ಟು ಏನು ಗಾಂಭೀರ್ಯತೆ ಇಲ್ಲ. ಮದುವೆ ಮದುವೆ ಮೂರ್ತಿ ಚಿಕ್ಕದಾದರೂ ದೊಡ್ಡದು. ನಿಮ್ಮನ್ನು ಕಾಣುವಾಗ ಸಂತೋಷವಾಯ್ತು ನನಗೆ. ನೀವು ಹಾಸ್ಯದವರೇ? ಕೆಲವರು ಹಾಸ್ಯ ಮಾಡಬೇಕು ಬರುವಾಗಲೇ ನಗು ಬರ್ತದೆ. ನಿಮ್ಮನ್ನು ಕಾಣುವಾಗ ಸಂತೋಷವಾಯ್ತು, ಹಾಗಾಗಿ ನನಗೆ ನಗು ಬಂದ ಕಾಲಕ್ಕೆ ಬಂದ ನಗು. ಸದ್ಯ ಹೇಳ್ಬೇಕಾ? ನಾನು ಒಬ್ಬನೇ ಇಲ್ಲಿ ಇರುವುದು. ನೀನು ಯಾರಂತ ಹೇಳ್ಬೇಕು? ನಾನು ಯಾರಂತ ಗೊತ್ತಾಗ್ಲಿಲ್ವಾ? ಕಾಣುತ್ತಾ ಇದೆ ಜಲರಾಶಿ. ಈ ಜಲರಾಶಿಗೆ ನಾನೇ ಇಲ್ಲಿಗೆ ನಾನು ಒಡೆಯ ಮುಸುಡಿಗೆ ಮಾಡಿದೆ. ಮತ್ತೊಮ್ಮೆ ಹೋದರೆ ಬೇಡ. ಬೇರೆ ಯಾರ ನನ್ನ ಹೊರ ಈ ಜಲದಿಗೆ ಒಡೆಯಿದ್ರೆ ನಾವು ಇಬ್ರು ಮದು ಗೈಟ ಬರ ಮದು ಮತ್ತೊಬ್ಬರನ್ನು ಬರುವುದಕ್ಕಲ್ಲ, ಇಲ್ಲಿ ನಿಲ್ಲುವುದಕ್ಕೆ ಬಿಡುವುದಿಲ್ಲ ನಾವು. ಆದ್ದರಿಂದ ಇದನ್ನು ಬಿಡುತ್ತೇವೆ. ಬಿಡುವುದ ಮೊದಲು ನಮಗೆ ಒಂದು ಉತ್ತರ ಬೇಕು. ಏನದು? ಪ್ರಾಣಿಯ ಬಗ್ಗೆ ಶಿರಗಳು ಹೌದಾ? ನನಗೆ ಗೊತ್ತೇ ನನಗೆ ಪಾಠ ಮಾಡ್ಲಿಕ್ಕೆ ನನಗೆ ಒಂದೇ. ನಾನು ತೋರಿಸಿದ್ರೆ ಏನು ಮಾಡ್ತೀರಾ? ನುಂಗಿ ನುಂಗ್ತೀರಾ? ನೀವು ನುಂಗಿದ್ರೆ ನಾನು ಗಂಟಲಲ್ಲಿ ಇಳಿಯುವಂತಹ ತುರುಕಿಸಿದ್ದೀರಾ? ಬನ್ನಿ ನೋಡುವ. ಬಂದು